ಎಸ್, ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರಿನ ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ದಿಲ್ರಾಜ್ ಆಳ್ವ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಆಳ್ವರೇ, ನಮಸ್ಕಾರ. ನಮಸ್ಕಾರ. ಎಸ್ ನಮ್ಮ ಖಾಸಗಿ ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ದಿಲ್ರಾಜ್ ಆಳ್ವ ಅವರು ಏನು ನೇರ ಸಂಪರ್ಕದಲ್ಲಿದ್ದಾರೆ. ಇದು ಆಳ್ವರೇ, ಈಗ ಈ ಒಂದು ಬಸ್ ದರ ಏರಿಕೆ ಯಾವೆಲ್ಲ ಕಾರಣಕ್ಕೆ ಅನಿವಾರ್ಯವಾಗಿತ್ತು ಅಂತ ನೀವು ಸಾರ್ವಜನಿಕರಿಗೆ ಮುಖ್ಯವಾಗಿ ಏನು ಡೀಸೆಲ್ ಪ್ರೈಸ್ ನ ಏನು ಏರಿಕೆ ಇತ್ತು, ಕಳೆದ 1 ವರ್ಷದಲ್ಲಿ 34 ರೂಪಾಯಿ ಜಾಸ್ತಿ ಆಗಿದೆ. ಸೊ ಈ ಸಂದರ್ಭದಲ್ಲಿ ನಾವು ಸತತವಾಗಿ ಜಿಲ್ಲಾಡಳಿತವನ್ನು ಸರ್ಕಾರವನ್ನು ನಾವು ಕೇಳ್ಕೊಂಡಿದ್ವಿ. ಮತ್ತೆ ನಮ್ಗೆ ಏನು ರಾಜ್ಯದ ನೋಟಿಫಿಕೇಶನ್ ಇದೆ, ರೇಟ್ ನೋಟಿಫಿಕೇಶನ್, ಅದು ಕೂಡ ನಮ್ಗೆ ನಮ್ಮ ಪರವಾಗಿ ನಮ್ಗೆ ರೇಟ್ ನೋಟಿಫಿಕೇಶನ್ ಕೂಡ ಬಂದಿತ್ತು. ಆದ್ರೆ ನೋಟಿಫಿಕೇಶನ್ ಅಲ್ಲಿ ನಾವು ಜಿಲ್ಲಾಡಳಿತ ಗಮನಕ್ಕೆ ತಂದು ಮತ್ತೆ ನಾವು ನಮ್ಮ ಬೆಲೆ ಏರಿಕೆ ಮಾಡುವಂತದ್ದು ಅದೊಂದು ಪದ್ಧತಿ. ಸೊ ಆ ವಿಷಯದಲ್ಲಿ ನಾವು ಮೊನ್ನೆ ನಮ್ಮ DC ಅವರನ್ನು RTA ಸಭೆಯಲ್ಲಿ ನಾವು ಮೊನ್ನೆ ನಮ್ಮ ಮನವಿಯನ್ನು ಕೊಟ್ಟಿದ್ವಿ. ನಾವು 35% ಏರಿಕೆ ಆಗ್ಬೇಕಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ವಿ. ಆದ್ರೆ DC ಅವರು ಅದು ಇಲ್ಲ, ಅದಾಗ ಸಾಧ್ಯ ಇಲ್ಲ ಅಂತ ಹೇಳಿ 20% ಹೈಕ್ ಮಾಡಿದ್ದಾರೆ. ಇದರಲ್ಲಿ ನಮ್ಗೆ ಹೋದ ವರ್ಷದಿಂದ ಫಸ್ಟ್ ಸ್ಟೇಜ್ 10 ರೂಪಾಯಿ ಇತ್ತು, ಅದೀಗ 12 ರೂಪಾಯಿ ಆಗಿದೆ. ಮತ್ತೆ ಎಲ್ಲಾ ಸ್ಟೇಜ್ ಅಲ್ಲಿ, ಸಿಟಿ ಬಸ್ ಅಲ್ಲಿ ಎಲ್ಲಾ ಸ್ಟೇಜ್ ಅಲ್ಲಿ 2 ರೂಪಾಯಿ ಜಾಸ್ತಿ ಆಗಿದೆ. ಹೌದು, ಅವರೇಜ್ ಒಂದು 7 ರೂಪಾಯಿ 6 ರೂಪಾಯಿ ಆಗಿ ಜಾಸ್ತಿ ಆಗಿದೆ ಎಲ್ಲಾ ಸ್ಟೇಜ್ಗಳಲ್ಲೂ. ಇಲ್ವಾ? ಈಗ ನಾನು ನೋಡಿ, ಸರ್ವಿಸ್ ಬಸ್ ಇದು ಹೇಳ್ತಾ ಇದ್ದೀವಿ, ನಮ್ಮ ಸಿಟಿ ಬಸ್ ಇದರಲ್ಲಿ ಅಷ್ಟು ಆಗ್ಲಿಲ್ವಾ? ಈಗ ಪತ್ರಿಕೆಯಲ್ಲಿ ಏನು ನಿಮ್ಮ ಇಲಾಖೆಯವರೇ ಕೊಟ್ಟಂತ ಮಾಹಿತಿ ಪ್ರಕಾರ ಅದು ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಗೊಂದಲ ಆಗಿದೆ. ಹೌದಾ? ಆಕ್ಚುಲಿ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದದ್ದು ನಮ್ಗೆ ಕಳೆದ ಏನು ಜೂನ್ ಅಲ್ಲಿ 2020 ಅಲ್ಲಿ ಕೋವಿಡ್ ನ ಅನ್ಲಾಕ್ ಆದಂತ ಸಂದರ್ಭದಲ್ಲಿ ನಮ್ಗೆ 10 ರೂಪಾಯಿ ಇತ್ತು. 10 ರೂಪಾಯಿ ನಾವು ಮಾಡಿದ್ವಿ. 8 ರೂಪಾಯಿ ಇದ್ದದನ್ನು ನಾವು 10 ರೂಪಾಯಿ ಮಾಡಿದ್ವಿ. ಅದು ಈಗ ಮತ್ತೆ ಈ ಸಂದರ್ಭ 1 ವರ್ಷ ಆದ್ಮೇಲೆ ನಾವು ಏನು 30 ರೂಪಾಯಿ ಡೀಸೆಲ್ ಹೈಕ್ ಆಯ್ತು. ಅದಕ್ಕೆ ನಾವು ಎಲ್ಲಾ ಸ್ಟೇಜ್ ಅಲ್ಲಿ 2 ರೂಪಾಯಿ ಮಾಡಿದ್ವಿ. 12 ಆಗಿದೆ. ಅದರಲ್ಲಿ ಕೂಡ ನಾವು ಗಮನಿಸಬೇಕು, ಅದು 2 ಸ್ಟೇಜ್ 0 to 2 ಕಿಲೋಮೀಟರ್ಸ್ 10 ರೂಪಾಯಿ ಇತ್ತು. ಸೊ ಅದನ್ನ ಏನ್ ಮಾಡಿದ್ರು DC ಅವರು 0 to 4 ಕಿಲೋಮೀಟರ್ಸ್ 4 ಕಿಲೋಮೀಟರ್ ವರೆಗೆ 12 ರೂಪಾಯಿ ಕೊಟ್ಟಿದ್ದಾರೆ. ಸೊ ಆ ಒಂದು ಸ್ಟೇಜ್ ಹೋಗಿದೆ ನಮ್ಗೆ ಜನರಿಗೆ. ಮತ್ತೆ ನೋಡಿ, ಇನ್ನೊಂದು ನಾವು ಲಾಸ್ಟ್ ಟೈಮ್ DC ಅವ್ರ ಹತ್ರ ಮಾತಾಡೋ ಕೂಡ ಹೇಳಿದ್ವಿ. ಇವತ್ತು ನಾವು ನಮ್ಮ ಬಸ್ ಅಸೋಸಿಯೇಷನ್ ಪರವಾಗಿ ನಾವು ಒಂದು ಯಾರು ನಿತ್ಯ ಪ್ರಯಾಣಿಕರಿದ್ದಾರೆ ಅವರಿಗೆ ಹೊರೆ ಆಗ್ಬಾರ್ದು ಅಂತ ಹೇಳಿ ನಾವು ಒಂದು ಕಾರ್ಡ್ ಸಿಸ್ಟಮ್ ಅನ್ನು ಕೂಡ ಡಿಜಿಟಲ್ ಇದರಲ್ಲಿ ಕೂಡ ತಂದಿದ್ದೇವೆ. ಅದರಲ್ಲಿ ಕೂಡ ನಾವು 10%, ಬೇರೆ ಸ್ಟೇಜ್ ಅಲ್ಲಿ 15% ಇಂಥದೆಲ್ಲ ನಾವು ವ್ಯವಸ್ಥೆಗಳು ಮಾಡಿದೆ. ಸೊ ನಿತ್ಯ ಪ್ರಯಾಣಿಕರಿಗೆ ಇದು ಮತ್ತೆ ಅದೇ ಹಳೆ ರೇಟ್ ಅಲ್ಲಿ ಬರ್ತದೆ. ಸೊ ನಿತ್ಯ ಪ್ರಯಾಣಿಕರಿಗೆ ಈ ಒಂದು ಸೌಲಭ್ಯವನ್ನು ಕೂಡ ಬಳಸಿದ್ರೆ ಉತ್ತಮ ಅಂತ ಹೇಳಿಕೆ ಬರ್ತೇನೆ. ಅದು ಸಿಟಿ ಬಸ್ ಅಲ್ಲಿ ಕೂಡ ಡಿಜಿಟಲ್ ಕಾರ್ಡ್ ಇದೆ. ಹೌದೌದು, ಡಿಜಿಟಲ್ ಕಾರ್ಡ್ ಇದೆ. ನಾವು ಲಾಸ್ಟ್ ಟೈಮ್ 1 ವರ್ಷದಿಂದ ಇದು ಈ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಇದು ಅಳೋರೆ 2016 ಬಳಿಕ 2016 ಬಳಿಕ ಇದು ಅಧಿಕೃತವಾಗಿ ಏನು ಮತ್ತೆ ಏರಿಕೆ ಆಗಿತ್ತಾ? ಅಲ್ಲ, ನೋಡಿ, ಅಧಿಕೃತವಾಗಿ ಸರಿ ಇದೆ. 2016ರಿಂದ ಅಧಿಕೃತವಾಗಿ ಆಗ್ಲಿಲ್ಲ. ಇಲ್ಲಿ ತಾವು ಗಮನಿಸಬೇಕು, ಕಳೆದ ಜೂನ್ ಅಂದ್ರೆ ಹೋದ ವರ್ಷ ಕೋವಿಡ್ ಸಂದರ್ಭದಲ್ಲಿ ಮಾನ್ಯ ಸಾರಿಗೆ ಸಚಿವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ನಮ್ಮ ಟಿಕೆಟ್ ದರದಲ್ಲಿ 18% ಶೇಕಡ ತಾವು ಹೈಕ್ ಮಾಡಬಹುದು ಅಂತ ಹೇಳಿ. ಆ ಒಂದು ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ನಾವು ಹೈಕ್ ಮಾಡಿದ್ವಿ. ಅದೆಲ್ಲೋ ಒಂದು ಕಡೆ ಅದು ಜಿಲ್ಲಾಡಳಿತ ಗಮನಕ್ಕೆ ಬರ್ಲಿಲ್ಲ, ಆ ನೋಟಿಫಿಕೇಶನ್ ಕೂಡ ಆಗಿರ್ಲಿಲ್ಲ. ಸೊ ಅದಕ್ಕೆ ನಾವು 18% ಏರಿಸಲಿಕ್ಕೆ ಅನುಮತಿ ಕೊಟ್ಟಿದ್ರು. ನಾವು 15% ಏರಿಸಿದ್ವಿ. ಆ ಸಂದರ್ಭದಲ್ಲಿ ಅದೇ ಹೇಳಿದ್ ನಾವು 2016 8 ರೂಪಾಯಿ ಇದ್ದದ್ದು ಅದನ್ನ ನಾವು 2020 10 ರೂಪಾಯಿ ಮಾಡಿದ್ವಿ. ಸೊ ಅಧಿಕೃತವಾಗಿ ನಾವು ಮಾಡಿರ್ಲಿಲ್ಲ, ಬಟ್ ಈಗ ಅದು ಅಧಿಕೃತವಾಗಿ ಅದನ್ನು ನಮ್ಗೆ ರೇಟ್ ಸಿಕ್ಕಿದೆ. ಈಗ ಈ ನಡುವೆ ಏನು ಈ ಒಂದು ಲಾಕ್ಡೌನ್ ನಂತರ ಈಗ ಎಲ್ಲ ಬಸ್ಸುಗಳು ರಸ್ತೆಗೆ ಇಳಿದಿದ ಅಥವಾ ಹೇಗೆ ಏನು? ನೋಡಿ, ನಮ್ಮ ಸಿಟಿ ಬಸ್ ಅಲ್ಲಿ ನಾವೊಂದು ನಿನ್ನೆಯ ಲೆಕ್ಕ ಪ್ರಕಾರ 240 ಬಸ್ಸುಗಳು ರಸ್ತೆಗೆ ಇಳಿದಿದೆ. ನಮ್ಮ ಆಕ್ಚುಯಲ್ ಲೆಕ್ಕ. ಬಟ್ ಈಗ ಖಂಡಿತವಾಗಿ ಎಲ್ಲಾ ಬಸ್ಗಳು, ನಮ್ಮ ಸಿಟಿ ಬಸ್ ಎಲ್ಲಾ ಬಸ್ಗಳು ರಸ್ತೆಗೆ ಇಳಿಲಿಲ್ಲ. ಕಾರಣ ತಮಗೂ ಗೊತ್ತಿದೆ, ಯಾಕಂತ ಹೇಳಿದ್ರೆ ಇಲ್ಲಿ ಇವತ್ತೇನು ಕೋವಿಡ್ ಸಂದರ್ಭದಲ್ಲಿ ನಮ್ಮ ರೈಡರ್ಶಿಪ್ ಎಲ್ಲ ತುಂಬಾ ಕಮ್ಮಿ ಆಗಿದೆ. ಬಟ್ ಒಂದು ಹಂತದಲ್ಲಿ ಒಂದು ಸ್ವಲ್ಪ 1 ತಿಂಗಳಲ್ಲಿ ಈಗ ಒಂದು 50-60 ಇದ್ದ ಬಸ್ ಈಗ ಒಮ್ಮೆಲೆ ಒಂದು 240 ಆದದ್ದು ಒಂದು ಒಳ್ಳೆ ಬೆಳವಣಿಗೆ. ಮತ್ತೆ ಒಂದು ತಿಂಗಳಲ್ಲಿ ಎಲ್ಲ ಬಸ್ಗಳು ಓಡಾಟ ಮಾಡುವಂತ ಸಾಧ್ಯತೆ ಕೂಡ ಜಾಸ್ತಿ. ಅಂದ್ರೆ ಈಗ ನಿನ್ನೆಯಿಂದ ಕಾಲೇಜುಗಳು ಕೂಡ ಓಪನ್ ಆಯ್ತು. ಖಂಡಿತ, ಅದೇ ಹೇಳಿದ್ ನಾನು. ಆ ಒಂದು ಡೆವಲಪ್ಮೆಂಟ್ ಇಂದ ಸ್ವಲ್ಪ ಬಸ್
ಬಸ್ಗಳು ಜಾಸ್ತಿ ಆಗಿದೆ, ಬಸ್ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ನಿಮ್ದು ಒಂದು ಬೇಡಿಕೆ ಇತ್ತು, ಏನೋ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಬಸ್ಗಳನ್ನೆಲ್ಲ ಏನೋ ರಸ್ತೆಗೆ ಇಳಿಲಿಲ್ಲ, ನಮ್ಮ ಏನು ತೆರಿಗೆಯಲ್ಲಿ ವಿನಾಯಿತಿ ಕೊಡಬೇಕು ಸರ್ಕಾರ ಅಂತ. ಅದು ಅದರ ಪ್ರಯೋಜನ ಏನಾದ್ರು ಸಿಕ್ಕಿತಾ ಬಸ್ ಮಾಲೀಕರಿಗೆ? ಅದೇನಾಗ್ಲಿಲ್ಲ ತರ ನಮ್ಮ ಬೇಡಿಕೆ ಈಗಲೂ ಇದೆ. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಕೂಡ ನಾವು ಭೇಟಿಯಾಗಿ ಇದನ್ನೆಲ್ಲ ಚರ್ಚೆ ಮಾಡಿದ್ವಿ. ಇಲ್ಲ ನಾವು ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ನೋಡುವ ಇನ್ನೇನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಆ ಬೇಡಿಕೆ ಮಾತ್ರ ಈಗಲೂ ಇದೆ. ಯಾಕಂತ ಹೇಳಿದ್ರೆ ದೇಶದ ಎಲ್ಲಾ ರಾಜ್ಯದಲ್ಲಿ ಕೂಡ ನಮ್ಮ ಸಾರಿಗೆ ಏನು ಇದು ಟ್ಯಾಕ್ಸ್ ಇದೆ, ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಹೌದೌದು, ನಾವು ನಮ್ಮ ಪಕ್ಕದ ಕೇರಳದಲ್ಲೇ ನೋಡಿದ್ದೇವೆ, 3 ತಿಂಗಳ ಎಕ್ಸಾಮ್ಷನ್ ಕೊಟ್ಟಿದ್ರಲ್ವಾ? ಅಲ್ಲ, 2 ಅಲ್ಲ, ಅವರು 1 ವರ್ಷದ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. 1 ವರ್ಷದ ವಿನಾಯಿತಿಯನ್ನು ಕೊಟ್ಟಿದ್ದರು. ವಿನಾಯಿತಿ ಕೊಟ್ಟಿದ್ದಾರೆ. 1 ವರ್ಷ ಕೂಡ ಅವರು ಕೊಟ್ಟಿದ್ದಾರೆ. ಲಾಕ್ಡೌನ್ ಅಂತ ಈಗಲೂ ಕೊಟ್ಟಿದ್ದಾರೆ. ಓಕೆ 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 ಓಕೆ. ನಮ್ಮಲ್ಲಿ ಒಂದು ಅರ್ಧ ವರ್ಷದಾದ್ರೂ ಕೊಟ್ಟಿದ್ರೆ ಒಳ್ಳೇದಿತ್ತು ನಿಮಗೆ ಅಲ್ವಾ? ಖಂಡಿತ ಅದೊಂದು ನಮ್ಗೆ ಒಂದು ಕಂಪ್ಲೀಟ್ ನಮ್ಗೊಂದು ಆ ಒಂದು ಭರವಸೆಯನ್ನು ಕೊಟ್ಟಿದ್ರೆ ಸರ್ಕಾರ, ಖಂಡಿತವಾಗಿ ಎಲ್ಲಾ ಬಸ್ಗಳು ಇವತ್ತು ರಸ್ತೆಗೆ ಇಳಿಯುವಂತ ಸಾಧ್ಯತೆ ಇತ್ತು. ಎಸ್ ಎಸ್ ಎಸ್. ಬಟ್ ಈಗ ಸರ್ಕಾರವಿಲ್ಲಲ್ಲ. ಸರ್ಕಾರ ಬರ್ತದೆ. ಸರ್ಕಾರ ಇನ್ನು ಹೊಸ ಮುಖ್ಯಮಂತ್ರಿಗಳಾದಾಗ ನೋಡುವ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರಂತೆ. ಎಸ್ ಎಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.